ಪರಶುರಾಮ ಸೃಷ್ಟಿ ತುಳುನಾಡಿನಲ್ಲಿ ದೈವಗಳಿಗೆ ಹಾಗೂ ನಾಗನಿಗೆ ವಿಶೇಷ ಆರಾಧನೆ. ದೇವರು ತನ್ನ ಅಸ್ತಿತ್ವವನ್ನು ದೈವ ಹಾಗೂ ನಾಗನ ಮೂಲಕ ಪ್ರಕಟಿಸುತ್ತಾರೆ ಎನ್ನುವುದು ಸರ್ವವಿದಿತ ಕೂಡ ಹೌದು. ಇಂತಹದ್ದೇ ಒಂದು ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಪೆರ್ನೆ ಗ್ರಾಮದಲ್ಲಿ 1 ವರ್ಷದ ಹಿಂದೆ ನಡೆದಿದ್ದು, ಗ್ರಾಮದಲ್ಲಿ ಸಾವು ನೋವು ರೋಗ ರುಜಿನಗಳು ಸೇರಿದಂತೆ 13 ಮೃತ ನಾಗರ ಹಾವಿನ ದೇಹಗಳು ಪೆರ್ನೆ ಗ್ರಾಮದಲ್ಲಿ ಪತ್ತೆಯಾಗಿತ್ತು. ಕೊರತಿಕಟ್ಟೆ ಮಡತ್ತಾರುವಿನಲ್ಲಿ ನಡೆದ ಈ ಘಟನೆ ಧಾರ್ಮಿಕ ಮಾತ್ರವಲ್ಲದೆ ವೈಜ್ಞಾನಿಕ ಲೋಕಕ್ಕೂ ಕೂಡ ಅಚ್ಚರಿ ಮೂಡಿಸಿತ್ತು. ದುರ್ಘಟನೆಗೆ ಕಾರಣ ಏನೆಂಬುದು ಹುಡುಕಾಟ ನಡೆಸಿದಾಗ ಗ್ರಾಮಸ್ಥರು ಮೊರೆ ಹೋಗಿದ್ದು ಅಷ್ಟಮಂಗಲ ಪ್ರಶ್ನೆಗೆ. ಅದರಲ್ಲಿ ಕಂಡುಬಂದಂತೆ ಶೋಧ ಕಾರ್ಯ ನಡೆಸಿದಾಗ ಪಾಳು ಬಿದ್ದ ದೈವಸ್ಥಾನ ಹಾಗೂ ದೈವದ ಭಂಡಾರದ ಮನೆ ಗೋಚರವಾಗಿತ್ತು. ಇದೀಗ ಮಣ್ಣಿನ ಅಡಿಯಲ್ಲಿ ಸಿಕ್ಕಿದ್ದ 500 ವರ್ಷಗಳ ಇತಿಹಾಸವುಳ್ಳ ದೈವಸ್ಥಾನಕ್ಕೆ ಜೀರ್ಣೋದ್ಧಾರ ಕೆಲಸಗಳು ನಡೀತಾ ಇದ್ದು, ಶಿವಶಕ್ತಿ ಅರಸು ದೈವ ಉಳ್ಳಾಕ್ಲು, ಸತ್ಯರಾಜನ್ ದೈವ, ವ್ಯಾಘ್ರ ಚಾಮುಂಡಿ ಮತ್ತು ಶಕ್ತಿ ಸ್ವರೂಪಿಣಿಯಾದ ಕೊರತಿ ದೈವಗಳ ಮೊಗ ಮೂರ್ತಿಗಳು, ದೀಪ, ಕಡ್ಸಲೆ ಹಾಗೂ ದೈವಾರಾಧನೆಯ ಪರಿಕರಗಳು ಸೇರಿದಂತೆ ದೈವಗಳಿಗೆ ನೂತನ ಗುಡಿ ಮಾಡಗಳಿಗೆ ಪಾದುಕನ್ಯಾಸ ಕಾರ್ಯಕ್ರಮ ಗುರುವಾರ ನಡೆಯಿತು. ವಾಸ್ತುಶಿಲ್ಪಿಗಳಾದ ಮಹೇಶ್ ಮುನಿಯಂಗಳ ಇವರ ನೇತೃತ್ವದಲ್ಲಿ ಸುಮಾರು 1.25 ಕೋಟಿ ವೆಚ್ಚದಲ್ಲಿ ಕೇರಳೀಯ ಶೈಲಿಯಲ್ಲಿ ಕೆಂಪು ಕಲ್ಲಿನ ನೂತನ ಗುಡಿ ಮಾಡಗಳು ನಿರ್ಮಾಣವಾಗಲಿದ್ದು, ಜೀರ್ಣೋದ್ಧಾರದ ಕೆಲಸಗಳು ಈಗ ಭರದಿಂದ ಸಾಗ್ತಾ ಇದೆ.